ಪಾಲಿಕೆ ಯಾಕೆ ಹೀಗೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಶೋಕ್ ಅವರೇ, ಬಹುಶಃ ಆಡಳಿತ ಪಕ್ಷದ ಕಾರ್ಪೊರೇಟರ್ಗಳಲ್ಲಿ 2 ಟೀಮ್ ಇದೆ. ಎತ್ತು ಏರಿಗೆ ಇಳಿದ್ರೆ ಕೋಣ ನೀರಿಗೆ ಇಳಿತು ಅನ್ನುವಂಥ ಪರಿಸ್ಥಿತಿ ಇದೆ. ಸುಳ್ಳು, ಇದು ಮಾಧ್ಯಮದ ಸೃಷ್ಟಿ. ಅಂದ್ರೆ ರಮನಾಥ್ ರೈ ಅವರ ಬೆಂಬಲಿಗರ ಒಂದು ಟೀಮು ನೋಡಿ, ಶಾನಾಡಿ ಅವರನ್ನು ಉಳಿಸಿಕೊಳ್ಳಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ರಮನಾಥ್ ರೈ, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ರಮನಾಥ್ ರೈ. ಇಲ್ಲಿ ನಮಗೆಲ್ಲರಿಗೂ ಎಲ್ಲರಿಗೂ ಈಗ ಮೊನ್ನೆ ಶಾಸಕರಿಗೆ ಆಯ್ಕೆಯಾದವರಿಗೂ ಇಲ್ಲಿಯ ಎಲ್ಲ ಜನಪ್ರತಿನಿಧಿಗಳು ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಮನಾಥ್ ರೈ ಅವರು ಪರಮೋಚ್ಚ ನಾಯಕ. ನಮ್ಮ ಪಕ್ಷದ ಆಗು ಹೋಗುಗಳನ್ನು, ಕಷ್ಟ ನಷ್ಟಗಳನ್ನು ಎಲ್ಲರೂ ರಮನಾಥ್ ರೈ ಅವರ ಮುಖೇನೇ ಬೇರೆ ಶಾಸಕರಿಗೆ ಕೆಲವು ನೇರವಾಗಿ ಆಗುವಂಥ ಕೆಲಸವನ್ನು ರಮನಾಥ್ ರೈ ಮುಖೇನೇ ಮಾಡ್ತಾರೆ. ಆದ್ರಿಂದ ರಮನಾಥ್ ರೈ ಅವರ ಹಸ್ತಕ್ಷೇಪ ಇಲ್ಲ ಹಾಗಾದ್ರೆ? ಖಂಡಿತವಾಗಿ ಅವ್ರು ಮಾಡಿಲ್ಲ. JR ಲೋಬೋ ಅವ್ರದ್ದೊಂದು ಟೀಮ್ ಬೇರೆ ಕಡೆಗೆ ಸರ್ಕಿಟ್ ಹೌಸ್ ಅಲ್ಲಿ ಮೀಟಿಂಗ್ ಆಗುವಂಥದ್ದು ಬೇರೆ ಬೇರೆದೇ ಆಗ್ತಾ ಇದೆ ಅನ್ನುವಂಥದ್ದು. ಯಾವಾಗ ರಮನಾಥ್ ರೈ ಅವರ ಟೀಮ್ ಇದ್ದೊಂದು ಮೀಟಿಂಗ್ ಬೇರೆ ಆಗ್ತದೆ ಸರ್ಕಿಟ್ ಹೌಸ್ ಅಲ್ಲಿ. ನೋಡಿ, ಕಾರ್ಪೊರೇಟರ್ಗಳು ಇಲ್ಲ ಕಾರ್ಪೊರೇಟ್ಗಳದ್ದು ರಮನಾಥ್ ರೈ ಬೇರೆನೆ ಅಂತ ಒಂದು ಮೀಟಿಂಗ್ ಕರೆಯೋದಿಲ್ಲ. ಯಾವಾಗಲೂ ರಮನಾಥ್ ರೈ ಅವರಲ್ಲಿ ಆಗ್ಬೇಕಂತ ಕೆಲಸಕ್ಕೆ ರಮನಾಥ್ ರೈ ಅವ್ರ ಹತ್ರ ಹೋಗ್ತಾರೆ. JR ಲೋಬರ್ ಹತ್ರ ಆಗ್ಬೇಕಾದಂಥ ಕೆಲಸಕ್ಕೆ ಶಾಸಕರ ನೆಲೆಯಲ್ಲಿ ಅವರ ಹತ್ರ ಹೋಗ್ತಾರೆ. ವಿನಯ್ ಕುಮಾರ್ ಸೊರಕೆ ಅವರ ಹತ್ರ ಆಗ್ಬೇಕಂತ ಕೆಲಸಕ್ಕೆ ವಿನಯ್ ಕುಮಾರ್ ಸೊರಕೆ ಅವ್ರ ಹತ್ರ ಹೋಗ್ತಾರೆ. ನಾನು ಕಳೆದ ಬಾರಿ ವಿನಯ್ ಕುಮಾರ್ ಸೊರಕೆಯನ್ನು ಭೇಟಿಯಾಗಿದ್ದೆ. ಅವರ ಮನೆ ಕದ್ರಿಯಲ್ಲಿ ಅವರು ಬಂದಾಗ ಹೊರಟಿರ್ತಾರೆ, ಅಲ್ಲಿಗೂ ಕೂಡ ಭೇಟಿಯಾದೆ. ನಮ್ಮ ಕೆಲಸಗಳಿಗೆ ನಮ್ಮ ಕರ್ತವ್ಯಗಳಿಗೆ ನಾವು ಟೀಮ್ ಇಲ್ಲ ನಿಮ್ಮದ್ರಲ್ಲಿ? ಖಂಡಿತವಾಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋದು ಜಿಲ್ಲಾ ಕಾಂಗ್ರೆಸ್, ಅದರ ಜನಪ್ರತಿನಿಧಿ. ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಟೀಮ್ ಇದೆ, ನಮಗೆ ಅದು ಗೊತ್ತಿರುವಂತದ್ದು. ಅಂದ್ರೆ ಕಾರ್ಪೊರೇಟರ್ಗಳಲ್ಲಿ ಟೀಮ್ ಇದೆಯಾ? ಎಲ್ಲ ಕಾರ್ಪೊರೇಟರ್ಗಳಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ಯಾವ ಟೀಮ್ಗಳು ಇಲ್ಲ. ಕಾರ್ಪೊರೇಟರ್ 35 ಮಂದಿಯ ಒಂದು ತಂಡ. ನಾನು ನಿನ್ನೆ ಕೂಡ ಮಾಧ್ಯಮದ ಮಿತ್ರರ ಜೊತೆಗೆ ಮಾತಾಡುವಾಗ ಹೇಳಿದ್ದೇನೆ, ಈಗ ಬಹಿರಂಗ ಆಗಿದೆ. ಅದರಲ್ಲೇನು ಈಗ ಅಶೋಕ್ ಅವರು ಸಹಜವಾಗಿ ಅವರು ಡಿಫೆಂಡ್ ಮಾಡ್ಕೊಳ್ಬೇಕಾಗುತ್ತೆ, ಸಾರ್ವಜನಿಕವಾಗಿ ಒಪ್ಪುಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅವರು. ಇದರಲ್ಲಿ 100ಕ್ಕೆ 100. ಯಾಕೆ ಹೇಳಿದರೆ, ಇವತ್ತು ಏನಾಗಿದೆ ಹೇಳಿದರೆ, ಇವತ್ತು ನಮಗೆ ಹೊಸ ಮೇಯರ್ ಆಯ್ಕೆ ಆಯಿತು, ಮಹಬಲ್ ಮಾರ್ಲಾ. ನಾವು ಅವರ ಫಸ್ಟ್ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ಹೇಳಿದ್ದೇವೆ, ನಮ್ಮದು ಅಭಿವೃದ್ಧಿಯಲ್ಲಿ ಯಾವುದೇ ರಾಜಕೀಯ ನಾವು ಮಾಡೋದಿಲ್ಲ, ಸಣ್ಣ ಪುಟ್ಟ ರಾಜಕೀಯ ಮಾಡೋದಿಲ್ಲ. ನೀವು ಒಳ್ಳೆ ಕೆಲಸ ಮಾಡಿದರೆ ನಮ್ಮದು ಸದಾ ಅದರಲ್ಲಿ ನಮ್ಮ ಬೆಂಬಲ ಇದೆ. ಆದರೆ ವಿರೋಧ ಪಕ್ಷವಾಗಿ ಯಾವುದನ್ನು ನಾವು ಬೊಟ್ಟು ಮಾಡಬೇಕು, ಯಾವುದು ನೀವು ಎಲ್ಲಿಯಾದರೂ ತಪ್ಪು ದಾರಿಯನ್ನು ಹಿಡಿದ್ರೆ ನಾವು ಅದನ್ನು ಸರಿ ಮಾಡುವಂಥದ್ದು ಜವಾಬ್ದಾರಿ ನಮ್ಮದು. ಸಾರ್ವಜನಿಕರು ನಮ್ಮನ್ನು ಪ್ರಶ್ನೆ ಮಾಡುವುದರಲ್ಲಿದ್ದಾರೆ. ಹಾಗಾಗಿ ನಾವು ಅಭಿವೃದ್ಧಿಯಲ್ಲಿ ಖಂಡಿತವಾಗಿಯೂ ರಾಜಕೀಯ ಇಲ್ಲ. ಆದರೆ ಇವತ್ತು ಏನಾಗಿದೆ ಹೇಳಿದರೆ, ಇದು ಕಾಂಗ್ರೆಸ್ BJP ರಾಜಕೀಯ ಅಲ್ಲ, ಇಲ್ಲಿ ಕಾಂಗ್ರೆಸ್ಸಿನ ಒಳಗನೆ ರಾಜಕೀಯ ನಮಗೆ ಸಹಿಸದಂಥ ಪರಿಸ್ಥಿತಿಗೆ ಮುಟ್ಟಿದೆ. ಯಾಕೆ ಹೇಳಿದರೆ, ಸಣ್ಣ ಪುಟ್ಟದು ಇರ್ತದೆ, ಅದನ್ನು ಯಾವಾಗಲೂ ಅವರ ಮನೆಯ ಜಗಳವನ್ನು ನಾವು ಮಾತಾಡುವುದಷ್ಟು ಸರಿಯಲ್ಲ. ಆದರೆ ಇವತ್ತು ಮಾತಾಡುವಂಥ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಅಂತ ಹೇಳಿದರೆ ಅತಿರೇಕ ಹಾಕಿದೆ. ಯಾಕೆ ಹೇಳಿದರೆ, ಇವತ್ತು ಒಬ್ಬ ಸಾಮಾನ್ಯ ಒಂದು ಆಯುಕ್ತರ ಒಂದು ವರ್ಗಾವಣೆಯಲ್ಲಿ ಈ ರೀತಿಯ ಒಂದು ರಾಜಕೀಯ ಆಗಿಬಿಟ್ರೆ ಮುಂದಿನ ದಿವಸದಲ್ಲಿ, ಯಾಕೆ ಹೇಳಿದ್ದೇನೆ, ಈಗ ಹೊಸ C&R ಬಂತು, ಈಗ ಹೊಸ ಕಾನೂನು ಬಂದಿದೆ. ಎಲ್ಲ ಇವರ ಯಾವುದು ನಗರ ಪಾಲಿಕೆಯ ನೌಕರರನ್ನು, ಅಧಿಕಾರಿಗಳನ್ನು ವರ್ಗಾವಣೆ ಬೇರೆ ಬೇರೆ ನಗರ ಪಾಲಿಕೆ, ಅದು ಒಳ್ಳೆಯ ವಿಷಯ. ಯಾಕೆ ಹೇಳಿದರೆ ಸಹಜ, ಅದು ಒಬ್ಬರಿಗೆ ಟ್ರಾನ್ಸ್ಫರ್ಸ್ ಅಂತ ಇದ್ರೆ ಅವನಿಗೂ ಕೂಡ ಒಂದು ಒಳ್ಳೆಯ ಸೇವೆ ಕೊಡಬೇಕಂತ ಇರ್ತದೆ. ನನ್ನ ಪರ್ಫಾರ್ಮೆನ್ಸ್ ನಾನು ಇಲ್ಲಿ ಕೊಟ್ಟರೆ ನಾನು ಇಲ್ಲಿ ಮುಂದುವರಿಬಹುದು, ಆ ರೀತಿಯ ಒಂದು ಮನೋಭಾವನೆ ಬೀರ್ತದೆ. ಆದರೆ ಇವತ್ತು ಈ ಒಂದು ವರ್ಗಾವಣೆಯ ಈ ಒಂದು ಗೊಂದಲ, ಈ ರಾಜಕೀಯ ನೋಡುವಾಗ ಮುಂದಿನ ದಿವಸಗಳಲ್ಲಿ ಎಲ್ಲ ಅಧಿಕಾರಿಗಳು, ನನಗೆ ತಿಳಿದಾಗಿ ಕೆಲವೊಂದು ಒಳ್ಳೆಯ ಅಧಿಕಾರಿಗಳು ನಾವು ಬೇರೆ ಜಾಗ ಈಗಲೇ ನೋಡುವಂತಹ ಒಂದು ಪರಿಸ್ಥಿತಿಗೆ ಬಂದು ಮುಟ್ಟಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ನನ್ನ ಮನವಿ ಅಶೋಕ್ ಅವರ ಹತ್ರ, ನಾನು ಎಲ್ಲಿಯೂ ಕೂಡ ರಾಜಕೀಯ ಇದು ಮಾಡಲಿಕ್ಕೋಸ್ಕರ ಇದನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. ನನ್ನ ಮನವಿ ನಿಮ್ಮ ಹತ್ರ, ಈ ರಾಜಕೀಯ, ನಿಮ್ಮ ಒಳ ರಾಜಕೀಯವನ್ನು ಇವತ್ತಿಗೆ ಇಲ್ಲೇ ಬಿಟ್ಟು ಬಿಡಿ. ಒಳ್ಳೆಯ ಯಾರು ಆಗ್ಬೋದು, ಶಾನಾಡಿ ಆಗ್ಬೋದು, ಪ್ರಸನ್ನ ಆಗ್ಬೋದು, ಇಮಿಡಿಯೇಟ್ ನೀವು ಇವತ್ತೇ ನಿಮ್ಮ ನಾಯಕರ ಜೊತೆ ಮಾತಾಡಿ ನಾಳೆಯಿಂದ ನಮಗೆ ಅಲ್ಲಿ ಫುಲ್ ಟೈಮ್ ಆಯುಕ್ತರು ಇರುವಾಗೆ ನೀವು ನೋಡ್ಬೇಕಂತ ನನ್ನ ವಿನಯಪೂರ್ವಕ ನಿಮ್ಮಲ್ಲಿ. ಅಶೋಕ್ ಅವರೇ, ಬಹುಶಃ ಇಲ್ಲಿ ಈಗ ಹಗ್ಗ ಜಗ್ಗಾಟ ನೀವು ಒಪ್ಪಿಕೊಳ್ತಾ ಇಲ್ಲ, ಇದರಲ್ಲಿ ಬಣಗಳಿದಾವೆ ಅಂತ ನೀವು ಒಪ್ಪಿಕೊಳ್ತಾ ಇಲ್ಲ. ಆದ್ರೆ ಗೊತ್ತಿರುವಂತ ಸಂಗತಿ, ಈ ಹಗ್ಗ ಜಗ್ಗಾಟದಲ್ಲಿ ಯಾರಾದ್ರೂ ಒಬ್ರು ಗೆಲ್ಲಬೇಕು, ಯಾರಾದ್ರೂ ಒಬ್ರು ಸೋಲಬೇಕು. ಯಾರಾದ್ರೂ ಗೆಲ್ಲಬೇಕು. ಹಗ್ಗ ಜಗ್ಗಾಟವಿಲ್ಲದಿದ್ರೆ ಗೆಲ್ಲೋ ಪ್ರಶ್ನೆ ಬರೋದಿಲ್ಲ, ಸೋಲೋ ಪ್ರಶ್ನೆ ಇಲ್ಲ. ಆಯುಕ್ತರ ವಿಚಾರದಲ್ಲಿ ನೀವು ಸತ್ಯ ಒಪ್ಪಿಕೊಳ್ತಾ ಇಲ್ಲ. ಹಾಗಾದ್ರೆ ಸತ್ಯ ಒಪ್ಪಿಕೊಳ್ತಾ ಇಲ್ಲ. ಪ್ರಾಮಾಣಿಕವಾದ ಸತ್ಯವನ್ನು ಒಪ್ಪುವುದು, ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಆಯುಕ್ತರ ವರ್ಗಾವಣೆಯಲ್ಲಿಯೂ ಕೂಡ ಬಣ ರಾಜಕೀಯವೇ ಇಲ್ಲ. ಇಲ್ಲಿ ಏನು ಕೆಲಸ ಮಾಡಿದ್ದೇನೆ ಹಾಗಾದ್ರೆ? ಕೆಲಸ ಮಾಡಿದ ಪ್ರಸನ್ನ ಅವರು ಬಂದ್ರು, ಅಧಿಕಾರ ತೆಗೆದುಕೊಳ್ಳೋದಿಲ್ಲ ಅವರು, ಅವರಿಗೆ CM ಕಚೇರಿಯಿಂದ ಬರ್ತದೆ, ಅವರು ಅಧಿಕಾರ ತೆಗೆದುಕೊಳ್ಳೋದು ಬೇಡ, ಅವರಿಂದ ಮೊಂಡುವಾದ ಮಾಡ್ತಾ ಇದ್ದಾರೆ. ನನಗೆ ಅಶೋಕ್ ಅವರು ಮೊಂಡುವಾದವನ್ನು ಮಾಡ್ತಾ ಇದ್ದಾರೆ. ಗೋಕುಲ್ ದಾಸ್ರವರು, ಶಾನಾಡಿ ಅಜಿತ್ ಹೆಗ್ಡೆ ಅವರು ತರಬೇತಿಗೆ ಹೋಗುವಾಗ ಗೋಕುಲ್ ದಾಸ್ ಅವರಿಗೆ CTC ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಪ್ರಸನ್ನ ಅವರು ಬಂದಾಗ ಗೋಕುಲ್ ದಾಸ್ ಅವರಿಗೆ ಕೊಟ್ಟಿದ್ದಾರೆ. ಅಲ್ಲಿ ವರ್ಗಾವಣೆ ವಿಚಾರ ಹೋಯ್ತಲ್ಲ, ನೀವು ಏನ್ ಮಾತಾಡ್ತಿದ್ದೀರಾ? ಅಂದ್ರೆ ಇಲ್ಲಿ ಗುಂಪುಗಾರಿಕೆ ಇಲ್ಲ ಅಂತ ಅಲ್ಲಲ್ಲ ಅಶೋಕ್ ಅವರೇ, ನಿಮ್ಮ ಮಾಹಿತಿಗೋಸ್ಕರ
ಇವತ್ತು 14 ತಾರೀಕರಂದು ತರಬೇತಿಗೆ ಹೋಗುವಾಗ ಯಾರು ನಮ್ಮ ಶಾನಾಡಿ ಅಜಿತ್ ಕುಮಾರ್ ಹೆಗಡೆ ಅವರು ಸಹಜವಾಗಿ CTC ಮಾಡಿ ಕೊಟ್ಟಿದ್ದಾರೆ. ನಾನು ಕೇಳಿದ್ದೇನೆ, ಎಲ್ಲ ವಿಚಾರಿಸಿದ್ದೇನೆ. 2 ದಿವಸ ಇತ್ತು. ಅದರ ನಂತರ 17ಕ್ಕೆ ಪ್ರಸನ್ನ ಕುಮಾರ್ ಬಂದರು. ಆವಾಗ ಇವರು ಪುನಃ ಹ್ಯಾಂಡ್ ಓವರ್ ಮಾಡಿದ್ರು. ಯಾರು? ಗೋಕುಲ್ ದಾಸ್ ನಾಯ್ಕ ಅವರು. ಒಂದು ನಿಮಿಷ, ಪ್ರಭಾರ ಆಯುಕ್ತರು, ಒಂದು ನಿಮಿಷ, ಪ್ರಭಾರ ಆಯುಕ್ತರು ಮಾಡಿದ್ರು. ಅದರ ನಂತರ ಏನಾಯ್ತು ಹೇಳಿದ್ರೆ, ಇವರು ರಜೆಯಲ್ಲೇ ಇರುವುದು ವಿನಃ ಯಾವುದೇ ಕಾರಣಕ್ಕೆ ಇವರೇನು CTC ಮಾಡಿ ಹೋಗಿ ಇವರು ರಜೆ ಹಾಕಿ ಹೋಗಿದ್ದಾರೆ. ಯಾರು? ನಮ್ಮ ಪ್ರಸನ್ನ. ಆಗ ನನ್ನದು ಅದಕ್ಕೆ ಹೇಳುದು ಹೇಳಿ, ಇಲ್ಲಿ ಮೊದಲಿನ ಆಯುಕ್ತರಿಲ್ಲ, ಪ್ರಭಾರ ಇಲ್ಲ, ಹೊಸ ಆಯುಕ್ತ ಇಲ್ಲ, 3 ಆಯುಕ್ತರಿಲ್ಲ. ನೀವು ಹೋಗಿ ಬೇಕಿದ್ರೆ ನೋಡಿ, ಆಯುಕ್ತರ ಕಚೇರಿಯ ಕೊಠಡಿಯಲ್ಲಿ ಬೋರ್ಡೇ ಇಲ್ಲ. ಈಗ ಹೊಸದಾಗಿ ಬಂದಂತ ಪ್ರಸನ್ನರವರು 19 ತಾರೀಕು ರಜೆ ಹಾಕಿದ್ದಾರೆ. 21ನೇ ತಾರೀಕಿಗೆ ಬೆಂಗಳೂರಲ್ಲಿ ಕಚೇರಿ ಕೆಲಸಕ್ಕೆ ಹೋಗಿದ್ದಾರೆ. 22ಕ್ಕೆ ನನಗೆ 4 ದಿನಗಳ ವೈಯಕ್ತಿಕ ರಜೆ ಬೇಕಂತ ಪೌರಾಡಳಿತ ಆಯುಕ್ತರಲ್ಲಿ ತಾವು ಈಗ ಕಾನ್ಫಿಡೆನ್ಸ್ ಆಗಿದ್ದೀರಿ. ಹೌದು. ನಾಳೆ 26ಕ್ಕೆ ಅವರು ಬಂದ ನಂತರ ಉಳಿತಾರೆ ಅಂತ ಅನ್ನುವಂತ ಧೈರ್ಯ ಇದೆಯಾ ನಿಮಗೆ? ಧೈರ್ಯ ಇದೆಯಾ? ಆ ಒಂದು ಭರವಸೆಯನ್ನು ಜನರಿಗೆ ಕೊಡಬಹುದಾ? ಪ್ರಸನ್ನ ಅವರೇ ಆಯುಕ್ತರಾಗಿರ್ತಾರೆ ಅನ್ನುವಂತ ಧೈರ್ಯ ಇದೆಯಾ? ನೋಡಿ, ಇಲ್ಲಿ ಪೂರ್ಣ ಪ್ರಮಾಣದ ಒಬ್ಬ ಆಯುಕ್ತರು ಬರ್ತಾರೆ ಅಂತ ನಾನು ಹೇಳ್ಬೇಕು. ಪ್ರಸನ್ನ ಅವರಲ್ಲ, ಅದು ಅಲ್ಲ, ಅದು ಪ್ರಸನ್ನರು ಆಗಿರ್ಬೋದು, ಶಾನಾಡಿ ಆಗಿರ್ಬೋದು, ಅಥವಾ ಇನ್ನೊಬ್ರು ಯಾರಾಗಿರ್ಬೋದು. ಅದು ಯಾಕೆ ಆಗಬೇಕು? ಪ್ರಸನ್ನ ಅವರೇ ಆಗಬಹುದಲ್ಲ ಹಾಗಾದ್ರೆ? ಅಲ್ಲ ಅಲ್ಲ, ಈಗ ಅಗ್ಗಜಗ್ಗಾಟದಲ್ಲಿ ಇವರು ಹೇಳಿದಾಗ 2 ಟೀಮ್ ಉಂಟು, ಯಾರಾದ್ರೂ ಒಬ್ಬ ಗೆಲ್ಬೇಕು. ಹೌದು. ಹೌದು. ಆದ್ರೆ ಅಲ್ಲಲ್ಲ, ಈಗ ಅಲ್ಲಲ್ಲ, ಒಂದ್ ನಿಮಿಷ, ಅಲ್ಲಲ್ಲ, ಈಗ ಅಗ್ಗಜಗ್ಗಾಟದಲ್ಲಿ ಅಜಿತ್ ಕುಮಾರ್ ಹೆಗಡೆ ಅವರ ಬಣ ಈಗ ದೊಡ್ಡದುಂಟು. ಹಾಗಾಗಿ ಮೈಸೂರಿನಲ್ಲಿರುವ PG ರಮೇಶ್ ಬರ್ತಾರ, ಯಾರಂತಲ್ಲ ಅನುಭವಸ್ಥ, ಅಂದ್ರೆ ಮಳೆಗಾಲದಲ್ಲಿ ಇಲ್ಲಿರುವಂತ ಎಲ್ಲ ನೆಲ ಜಲ ಸಮಸ್ಯೆಗಳ ಪೂರ್ಣ ಪ್ರಮಾಣದ ಅರಿವಿದ್ದವರು ಇದ್ರೆ ಒಳ್ಳೆಯದು. ಸೊ ಅಶೋಕ್ ಅವರೇ, ಇಲ್ಲಿ ನಿಮ್ಮ ಜಗಳದಲ್ಲಿ, ತಂದೆ ತಾಯಿಯ ಜಗಳದಲ್ಲಿ ಕೂಸು ಬಡವಾಗ್ತಾ ಇದೆ, ಜನರಿಗೆ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಕಿತ್ತಾಟಗಳಿಂದಾಗಿ. ಇಲ್ಲಿ ನಮ್ಮ ಕಿತ್ತಾಟವೇ ಇಲ್ಲ ರಕ್ಷಿತ್ರವರೇ. ಇದು ಬೆಂಕಿ ಇಲ್ಲದೆ ಹೊಗೆ ಆಡ್ತಾ ಇದೆ. ಅಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡ್ತಾ ಇದೆ. ವರ್ಗಾವಣೆ ಆಗ್ತಾ ಇರೋ ರಾಜಕೀಯಗಳೆಲ್ಲ ಸುಳ್ಳು. ಹೋಗ್ಬೇಕು. ಹೊಗೆ ಎನ್ನುವ ಪದವೇ ಬರುವುದಿಲ್ಲ ಇಲ್ಲಿ. ಮಾಧ್ಯಮಗಳ ಸೃಷ್ಟಿ ಇದು. ಖಂಡಿತ. ಎಸ್, ಪ್ರೇಮಾನಂದ ಶೆಟ್ಟಿ ಏನ್ ಹೇಳ್ತೀರಿ? ಅವ್ರು ಹೇಳ್ತಾರೆ, ಅವ್ರು ಇಲ್ವೇ ಇಲ್ಲ, ನಮ್ಮಲ್ಲಿ ಏನ್ ಸಮಸ್ಯೆ ಇಲ್ಲ. ಈಗಾಗಲೇ ನೀವು ಹೇಳಿದ್ರೆ ಹಗ್ಗ ಜಗ್ಗಾಟ ಅಂತ, ನಾನು ಕೂಡ ಅದನ್ನೇ ಹೇಳ್ತೇನೆ, ಹಗ್ಗ ಜಗ್ಗಾಟ ಹೇಳಿ. ಯಾಕೆ ಹೇಳಿದ್ರೆ, ಅಲ್ಲ ಒಂದ್ ನಿಮಿಷ, ಈ ರಾಜ್ಯದಲ್ಲಿ ನಾವು ರಾಜ್ಯ ದೇಶ ಮತ್ತೆ ನಾವೀಗ ನಗರ ಪಾಲಿಕೆ, ನಾವೀಗ ನೀವು ಕೂಡ ನಗರ ಪಾಲಿಕೆ ಸದಸ್ಯರು, ನಾನು ಕೂಡ ನಗರ ಪಾಲಿಕೆ ನಾವು ನಗರ ಪಾಲಿಕೆ ಬಗ್ಗೆ ಮಾತಾಡೋದು. ಒಂದು ಸರ್ಕಾರದಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಮಂದಿ ಶಾಸಕರಿದ್ದಾರೆ. ಈ ಜಿಲ್ಲೆಯ ಬಹುತೇಕ ಎಲ್ಲವನ್ನು ಬಲ್ಲವರು ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಆದ್ರಿಂದ ಇಲ್ಲಿ ಪೂರ್ಣ ಪ್ರಮಾಣದ ಒಬ್ಬ ಆಯುಕ್ತರನ್ನು ಕೊಡುವುದರಲ್ಲಿ ಯಾವುದೇ ವಿಳಂಬ ಧೋರಣೆಯೂ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಬರ್ತಾರೆ, ಹೋಗ್ತಾರೆ, ರಜೆಯನ್ನು ಯಾಚಿಸ್ತಾರೆ. ನೋಡಿ ರಕ್ಷಿತ್ ಅವರಿಗೆ, ನಾನು ಇವತ್ತು ಮೇಯರ್ ಇಂದ ದೃಢೀಕೃತ ನಕಲನ್ನು ತಂದಿದ್ದೇನೆ ನಿಮಗೆ. ಎಸ್, ಇದೆಲ್ಲವೂ ಸರಿ. ತಾವು ಹೊಡ್ತಾ ಇರುವಂತಹ ಇದು ಡಾಕ್ಯುಮೆಂಟ್ಸ್ ಗಳು ಸರಿ, ಎಲ್ಲವೂ ಸರಿ. ಆದ್ರೆ ನಾಳೆ ಇವರು ಬಂದವರು ಉಳಿತಾರ ಅಂತ ನಮ್ಮ ಪ್ರಶ್ನೆ. ನೋಡಿ, ಮಹಾನಗರ ಪಾಲಿಕೆಗೆ ನೀವೊಮ್ಮೆ ವೀಕ್ಷಣೆ ಮಾಡಿದ್ರೆ ಯಾವ ಯಾವ ಆಯುಕ್ತರು ಯಾವ ಯಾವ ವರ್ಷಗಳಲ್ಲಿ ಯಾವ ಯಾವ ದಿನಗಳಲ್ಲಿ ಸೇವೆ ಮಾಡಿ ತುರ್ತಾಗಿ ಬೇರೆ ಕಡೆಗೆ ಮುಂಬಡ್ತಿಯಾ ಬಡ್ತಿಯಾ ಅಥವಾ ವರ್ಗಾವಣೆ ಆಗಿದ್ದಾರೆ ಅಂತ ನೋಡಿ. ಇದು ಸರ್ಕಾರದ ನಿಯಮ. ಸರ್ಕಾರದ ನಿಯಮ 4-5 ದಿನಕ್ಕೊಮ್ಮೆ ಟ್ರಾನ್ಸ್ಫರ್ ಮಾಡುವಂತದ್ದು, 10 ದಿನಕ್ಕೊಮ್ಮೆ ಟ್ರಾನ್ಸ್ಫರ್ ಮಾಡುವಂತದ್ದು ಸರ್ಕಾರ ಟ್ರಾನ್ಸ್ಫರ್ ಆಗಿದೆ. ಈಗ ಪ್ರಸನ್ನ ಅವರು ಬಂದ್ರೆ ಭರವಸೆ ಕೊಡಿ ನಮಗೆ. ಪ್ರಸನ್ನ ಅವರು ಕೂತ್ಕೊಳ್ತಾರೆ. ಶಾನಾಡಿ ಅವರು ಹೋದದ್ದು ತರಬೇತಿಗೆ. ಆವಾಗ ಪ್ರಸನ್ನ ಅವರು ನೇಮಕಾಗಿ ಬಂದಿದ್ದಾರೆ, ಅವರು ಸೇವೆಯನ್ನು ಪಡೆದಿದ್ದಾರೆ. ಆಮೇಲೆ ಅವರು ರಜೆ ಹಾಕಿದ್ದಾರೆ ಅಷ್ಟೇ. ಎಸ್, ಪ್ರೇಮಾನಂದ ಶೆಟ್ರೆ, ತಂದೆ ತಾಯಿಯ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂತ ಪರಿಸ್ಥಿತಿ ಇದೆಯಾ? ನೀವು ವಿಪಕ್ಷ ಜವಾಬ್ದಾರಿಯುತ ವಿಪಕ್ಷದ 100% ಖಂಡಿತ. ಯಾಕೆ ಅದಕ್ಕೋಸ್ಕರ ನಾವು ಕೂಡ ನಿನ್ನೆ ಕೂಡ ಮಾಧ್ಯಮದ ಮುಂದೆ ಹೋಗಿದ್ದೇವೆ. ಯಾಕೆ ಹೇಳಿದ್ರೆ, ಇವತ್ತು ಸಹಜವಾಗಿ ಒಬ್ಬ ಅಲ್ಲಿ ಮೇಲಾಧಿಕಾರಿ ಅಂದ್ರೆ ಆಯುಕ್ತ, ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಒಬ್ಬ ಪ್ರಮುಖ ಅಧಿಕಾರಿ ಹೇಳಿದ್ರೆ ಆಯುಕ್ತ. ಇವತ್ತು ಆಯುಕ್ತರ ಸೀಟೆಯಲ್ಲಿ ಖಾಲಿ ಉಂಟ ಹೇಳುವಾಗ ಸಹಜವಾಗಿ ಅವರಿನ ಕೆಳಗಿನ ಅಧಿಕಾರಿಗಳ ಮನಸ್ಥಿತಿ ಹೇಗಿರ್ಬೋದು? ಆಡಳಿತ ಪಕ್ಷದಲ್ಲಿ ಖಂಡಿತವಾಗ್ಲು ನೋಡಿ. ಯಾಕೆ ಹೇಳಿದ್ರೆ, ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಕಡತಗಳು ಬರ್ತದೆ. ಅದು ಸಹಜವಾಗಿ ಮತ್ತೆ ಒಬ್ಬ ಅಧಿಕಾರಿ ಇಲಾಖಾ ಮುಖ್ಯಸ್ಥ ನಂತರ ಹೋಗಿರ್ಬೇಕಾದ್ರದ್ದು ಆಯುಕ್ತನಿಗೆ. ಅವನಿಗೆ ಏನಾಗ್ತದೆ, ಅವನ ಮನಸ್ಥಿತಿ ಆಯುಕ್ತ ಇಲ್ಲ, ಅದು ಏನಾಗ್ತದೆ, ಅವನಿಗೆ ಕಡತ ಅಲ್ಲೇ ಬಾಕಿ ಇಡ್ತದೆ. ಮತ್ತೆ ನೀವು ನೋಡಿ, ಸಾಕಷ್ಟು ಅಲ್ಲಿ ಕಚೇರಿಯ ಕೊಠಡಿಗಳಿದೆ. ಈಗ ನೀವು ಒಂದು ಸುತ್ತಾಡಿದ್ರೆ ಗೊತ್ತಾಗ್ಬೋದು, ನಗರ ಪಾಲಿಕೆ ಒಳಗಡೆ ಆಯುಕ್ತರು ಇಲ್ಲ ಹೇಳಿದ ತಕ್ಷಣ ಉಂಟಲ್ಲ, ಅವರಿಗೆ ಕೆಳಗಿನ ಅಧಿಕಾರಿಗಳು ಕೂಡ ಆ ಚೇಂಬರಲ್ಲಿ ಇರುವುದಿಲ್ಲ ಸಹಜವಾಗಿ. ಮತ್ತೊಂದು, ಇವತ್ತು ಮೇಯರ್ ಅವರು ಯಾಕೆ ಗೊತ್ತಾನೆ, ಇವತ್ತು ಜನರಿಗೆ ಯಾಕೆ ಇದು ಸಮಸ್ಯೆ ಆಗ್ತಾ ಉಂಟು ಹೇಳಿದ್ರೆ, ಇವತ್ತು ಮೇಯರ್ ಅವರು 2 ಸಭೆ ಮಾಡಿದ್ರು. ಯಾವುದು? ಆಯುಕ್ತರ ಅನುಪಸ್ಥಿತಿಯಲ್ಲಿ ಒಂದು ಡೆವಲಪ್ಮೆಂಟ್ ಮೀಟಿಂಗ್ ಅಂತ ನಮ್ಮದು ಒಂದು ಮಾಡಿದ್ರು, ರಿವ್ಯೂ ಮೀಟಿಂಗ್. ಅದರ ನಂತರ ಮಲೇರಿಯಾ ನಿಯಂತ್ರಣ, ಹೌದು, ಮಲೇರಿಯಾ ನಿಯಂತ್ರಣ 2ರಲ್ಲಿ ಕೂಡ ಇವರೇ ಇರಲಿಲ್ಲ, ಯಾರು ಆಯುಕ್ತರಿರಲಿಲ್ಲ.
ಇಲ್ಲಿ ಏನಾಗ್ತದೆ ಹೇಳಿದರೆ ಎಲ್ಲ ಅಧಿಕಾರಿಗಳ ಇದೇನು ಹೇಳಿದರೆ ಇವತ್ತು ನಾವು ಒಂದು ಸಭೆ ಮಾಡುವಾಗ ಜನಪ್ರತಿನಿಧಿಗಳು ಮೇಯರ್ ಇದ್ದು ಉಳಿದಂಥ ಎಲ್ಲ ಜನಪ್ರತಿನಿಧಿಗಳು ಸಭೆ ಮಾಡುವಾಗ ನಾವು ನಮ್ಮ ಒಂದು ಅಭಿಪ್ರಾಯಗಳನ್ನು ಕೊಡ್ತೇವೆ, ಮೇಯರಿಂದ ಹಿಡಿದದ್ದು ಎಲ್ಲವರು, ವಿಪಕ್ಷದ ನಾಯಕರು ಇರ್ಬೋದು, ಚೇರ್ಮನ್ಸ್ಗಳು. ನಾವು ಒಂದು ಕಡೆ ಅಭಿಪ್ರಾಯ ಕೊಡ್ತಾನೇ ಹೋಗುದು, ಅದು ಇಂಪ್ಲಿಮೆಂಟ್ ಅಧಿಕಾರಿಗಳಿಗೆ ಕ್ಯಾಪ್ಟನ್ಶಿಪ್ ಇಲ್ಲದ ಪರಿಸ್ಥಿತಿ. ಹೌದು, ಅಧಿಕಾರಿಗಳ ಏನಾಗ್ತದೆ, ನಾನು ಒಂದು ಗಮನಿಸಿದ್ದೇನೆ, ಅಲ್ಲ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಮೊನ್ನೆ ಒಂದು ಡೆವಲಪ್ಮೆಂಟ್ ಮೀಟಿಂಗ್ ಅಲ್ಲಿ ನಾವೊಂದಷ್ಟು ಮೇಯರ್ ಅವರು ಒಳ್ಳೊಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ, ಹಾಗೆ ಮಾಡುವ, ಈ ರೀತಿ ಮಾಡುವ, ಅಭಿವೃದ್ಧಿ ಮಾಡುವ. ಆದ್ರೆ ಏನಾಗಿದೆ ಹೇಳಿದ್ರಿ, ಅಧಿಕಾರಿಗಳ ಸೈಡಿಂದ ಯಾರು ಕೂಡ ತಲೆ ಅಲ್ಲಾಡಿಸುವವರು ಕೂಡ ಇಲ್ಲ ಅಲ್ಲಿ. ಅವರ ಕಮೆಂಟ್ಸ್ ಬಿಡಿ, ಅವರ ಹೇಳಿಕೆಗಳು ಬಿಡಿ, ಅದಕ್ಕೆ ಅವರ ಉತ್ತರಗಳು ಬಿಡಿ, ಅಶೋಕ್ ಅವರು ಒಂದು ನಿಮಿಷ ನಾನು ಹೇಳುದು ಕೇಳಿ, ಅವರು ತಲೆ ಅಲ್ಲಾಡಿಸುವಂತ ಪರಿಸ್ಥಿತಿ ಇಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ಮೇಲಿನ ಅಧಿಕಾರಿ ಇಲ್ಲದ ಹೇಳುವಾಗ ಯಾರು ಕೂಡ ಜವಾಬ್ದಾರಿ ತಗೊಳ್ಳಿಕ್ಕೆ ಅಲ್ಲಿ ಇಲ್ಲ. ಅದಕ್ಕಾಗಿ ಹೇಳ್ತಾರೆ 100ಕ್ಕೆ 100 ಜನರು ಇಲ್ಲಿ ಸಫರರ್ ಜನರು, ಇವತ್ತು ಅನುಭವಿಸುವವರು ನಮ್ಮ ಜನಸಾಮಾನ್ಯರು. ಅದಕ್ಕೋಸ್ಕರ ನಾನು ಇನ್ನೊಮ್ಮೆ ಮನವಿ ಮಾಡ್ತೇನೆ ಅಶೋಕ್ ಅವರ ಹತ್ರ, ನೀವು ಇವತ್ತು ಹೋಗಿ ಕತ್ತಲೆ ಒಳಗೆ, ಮೊನ್ನೆಗೆ ಒಂದೆಷ್ಟು ಜನ ಫ್ಲೈಟ್ ಅಲ್ಲಿ ಹೋಗಿದಾರಂತೆ ಬೆಂಗಳೂರಿಗೆ, ಗೊತ್ತಿಲ್ಲ, ನೀವು ಫ್ಲೈಟ್ ಹಿಡಿದು ಹೋದ್ರೂ ಆಗ್ಬೋದು. ನಾಳೆ ಹೋಗಿ ಹೊಸ ಆಯುಕ್ತರ ಒಂದು 11ರಲ್ಲಿ ಅವರನ್ನು ಕಂಟಿನ್ಯೂ ಮಾಡಿ, ಆಯುಕ್ತರೇ ಇರಲಿಲ್ಲ 2010-11 ಸಾಲಿನಲ್ಲಿ ನಗರ ಪಾಲಿಕೆಯಲ್ಲಿ 1.5 ತಿಂಗಳು, ಮತ್ತೊಮ್ಮೆ 1.5 ತಿಂಗಳು ಆಯುಕ್ತರೇ ಇರಲಿಲ್ಲ. ಪ್ರಭಾರವಾಗಿ ಈಗಿನ ಶಾಸಕರಾದಂಥ JR ಲೋಬ್ರ ಅವರಿಗೆ ಇಲ್ಲಿ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಟ್ಟಿದ್ರು, ಪ್ರಭಾರ ಆಯುಕ್ತರಂತ. ಇಲ್ಲಿ ವರ್ಗಾವಣೆ ಆಗಿತ್ತು, ಆವಾಗಲೂ ಸರ್ಕಾರ ಇತ್ತು, ಆವಾಗ ಕೂಡ ಪ್ರೇಮನಾಥ್ ಶೆಟ್ಟಿ ಅವರು ಆಡಳಿತ ಪಕ್ಷದಲ್ಲಿದ್ದರು. ಆಗ JR ಲೋಬ್ರ ಅವರು 45 ದಿವಸ ಕಾರ್ಯನಿರ್ವಹಿಸಿದ್ರು. ಅವರು ಪಿಲಿಕುಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು, ಇಲ್ಲಿ ಕೂಡ ನೋಡಿ. ಅದಕ್ಕಿಂತ ಮುಂಚೆ PG ರಮೇಶ್ ಅವರು ಮೂಡದಲ್ಲಿ ಕಾರ್ಯನಿರ್ವಹಿಸಿದ್ರು ಆಯುಕ್ತರಾಗಿ, ಇಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ರು. ಅಂತ ಏನಾದ್ರೂ ತೊಂದರೆಗಳು ನ್ಯೂನತೆಗಳು ಬಂದ್ರೆ ಪ್ರಭಾರ ಆಯುಕ್ತರನ್ನು ಹಾಕಿಸೋದ್ರಲ್ಲಿ ನಾವು ಅವರು ಮಾಡಿದ್ದಾರೆ, ನಾವು ಅವ್ರು ಮಾಡಿದಾರಂತಲ್ಲ. ನೋಡಿ, ಆಡಳಿತಾತ್ಮಕವಾಗಿ ಕೆಲಸಗಳು ಮಾಡುವಾಗ ಇಲ್ಲಿ ಒಟ್ಟಾರೆ ಅಭಿವೃದ್ಧಿಯನ್ನು ನೋಡ್ಕೊಂಡು ಮಾಡ್ಬೇಕಾಗ್ತದೆ. ಆದ್ರೆ ಅನುಭವ ಇಲ್ಲಿರುವಂತ ಯಾರನ್ನಾದ್ರೂ ಹೆಚ್ಚುವರಿಯಾಗಿ ಆಯುಕ್ತರನ್ನು ಖಂಡಿತವಾಗಿ ಸರ್ಕಾರ. ಪ್ರೇಮನಾಥ್ ಶೆಟ್ಟರು ಒಂದು ವಿಚಾರವನ್ನ ಕಾರ್ಯಕ್ರಮದ ಆರಂಭಕ್ಕೆ ಪ್ರಸ್ತಾಪ ಮಾಡಿದ್ರು. ಶಾನಾಡಿ ಅವರು ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ರು, ಹೌದು. ಆದ್ರೆ ಅವ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವರ ಅಭದ್ರತೆಯಲ್ಲೇ ಕಾಲ ಕಳೀತಾ ಇದ್ರು. ಒಂದು ಬೆಂಗಳೂರಿನಲ್ಲಿ ನನ್ನ ಕುರ್ಚಿ ಅವರಿಗೆ ವರ್ಗಾವಣೆ ಆಗಿತ್ತು. ವರ್ಗಾವಣೆ ಆಗುವಾಗ ಅವರಿಗೆ ಸ್ಥಳವನ್ನು ತೋರಿಸದೆ ವರ್ಗಾವಣೆ ಆಗಿತ್ತು. ಅದಕ್ಕೆ ಸರ್ಕಾರದ ಆದೇಶಕ್ಕೆ ಅವರು ತಡೆಯಾಜ್ಞೆಯನ್ನು ತಂದಿದ್ರು. ಅದು ಕೋರ್ಟ್ ಅಲ್ಲಿತ್ತು. ಕೋರ್ಟ್ ಜಡ್ಜ್ಮೆಂಟ್ ಯಾವ ಇದು ಸಮಸ್ಯೆಗಳಲ್ವ ಈ ಮಹಾನಗರ ಪಾಲಿಕೆ ಇದು ಸಮಸ್ಯೆಗಳಾಗಿ ಕಾಡೋದಿಲ್ಲ? ನಿಮ್ಮ ಪಕ್ಷದ ಹಿರಿಯ ನಾಯಕರ ಒತ್ತಡಗಳು ಅಲ್ಲಲ್ಲ. ವರ್ಗಾವಣೆ ಆದಾಗ ಅವರಿಗೆ ಆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ವರ್ಗಾವಣೆಗಳಾದಾಗ ಯಾವುದೇ ಸ್ಥಳ ತೋರಿಸಿರ್ಲಿಲ್ಲ. ಹಾಗೆ ಅವರು ಸ್ಥಳ ತೋರಿಸದೆ ಹೋಗ್ಲಿಕ್ಕೆ ಇಚ್ಛೆ ಪಟ್ಟಿಲ್ಲ. ಅದಕ್ಕೆ ಅವರು ಕಾನೂನು ರೀತಿಯಲ್ಲಿ ತಡೆಯಾಜ್ಞೆ ತಂದು ಇದಾಯ್ತು. ಸೊ ಆಯುಕ್ತರ ಮನಸ್ಸು ಎಲ್ಲೆಲ್ಲೋ ಇದ್ರೆ ಚಂಚಲದಿಂದ ಕೂಡಿದ್ರೆ ನನ್ನ ಸ್ಥಾನ ಪ್ರೇಮನಾಥ್ ಶೆಟ್ಟಿ ಹತ್ರ ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಆಯುಕ್ತರ ಮನಸ್ಸನ್ನು, ಆದ್ರೆ ಆಯುಕ್ತರು ಸ್ಪಷ್ಟವಾಗಿ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಆಯುಕ್ತರ ಕಡೆಯಿಂದ ಯಾವುದೇ ತೊಂದರೆಗಳು ಇದು ಇಂದಿನ ದಿನ, ಮೊನ್ನೆ ಅವರು ತರಬೇತಿಗೆ ಹೋಗುತ್ತಾರೆ. ಹಿಂದೆ ಉದಾಹರಣೆ ಇದೆ, ಆಯುಕ್ತರು ಇಲ್ಲದೆ ಕೌನ್ಸಿಲ್ ನಡೆದಂತ ಉದಾಹರಣೆಗಳಿದ್ದಾವೆ. ಅಲ್ಲ, ನಾನು ನೋಡಿ ಮೊದಲಿನ ಮತ್ತೆ ಈಗಿನ ಇದಕ್ಕೆ ವ್ಯವಸ್ಥೆಗೆ ನೀವು ಕಂಪೇರ್ ಮಾಡ್ಲಿಕ್ಕೇನೆ ಇಲ್ಲ. ಇದು ಇವತ್ತಿನ ಸ್ಥಿತಿಯೇ ವಿಭಿನ್ನವಾದ ಸ್ಥಿತಿ. ನೀವು ಆಗ ಬೊಟ್ಟು ಮಾಡಿ ತೋರಿಸ್ತೀರಿ, ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಉಂಟು, ಇಲ್ಲಿ ನೀವು ಆಡಳಿತ ನಡೆಸ್ತೀರಿ. ರಕ್ಷಿತರ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ. ಆವಾಗ ಕೂಡ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಇಲ್ಲಿ ಬಿಜೆಪಿ ತಪ್ಪು ಮಾಡಿದಂತ ನಾನು ಹೇಳ್ತಾ ಇಲ್ಲ, ತಪ್ಪಾದದಂತ ಅಲ್ಲ. ಹಿಂದೆ ಕೂಡ ಸರ್ಕಾರದ ಆಡಳಿತಾತ್ಮಕವಾಗಿ ಒಬ್ಬ ಉತ್ತಮ ಅಧಿಕಾರಿಯನ್ನು ತರುವಾಗ ಕೆಲವೊಮ್ಮೆ ಅಡೆತಡೆಗಳು ಇದ್ದಾಗ, ತೊಂದರೆಗಳು ಇದ್ದಾಗ ಒಬ್ಬರಿಗೆ ಪ್ರಭಾರವನ್ನು ಕೊಟ್ಟು ಒಂದು ಪೂರ್ಣ ಪ್ರಮಾಣದ 1 ವರ್ಷ 2 ವರ್ಷ ಆಗಿದಂತ ತಪ್ಪಂತ ನಾನು ಒತ್ತು ಮಾಡ್ತಾ ಇಲ್ಲ. ಅವರ ಅವಧಿ ತಪ್ಪಲ್ಲ, ಅದು ತಪ್ಪಲ್ಲ ಹಾಗೆ ಹೇಳ್ತಾ ಇರುವಂತದ್ದು ಅಲ್ಲ. ಇದು ತಪ್ಪೇ ಅಲ್ಲ, ಸರ್ಕಾರದ ಆಡಳಿತಾತ್ಮಕ ಸರ್ಕಾರದ ನೀತಿ ನಿಯಮಗಳು ಇದು ಈ ವಿಚಾರದಲ್ಲಿ ನಾವೇನು ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಅಲ್ಲ. ಇವರು ಈ ಹಿಂದೆ ರೀತಿಯಾದ ಕೆಲವೊಂದು ಘಟನೆಗಳಿಗೆ ಮತ್ತೆ ಇದಕ್ಕೆ ಇದು ಕಂಪೇರ್ ಮಾಡ್ಲಿಕ್ಕೇನೆ ಆಗುದಿಲ್ಲ, ಹೋಲಿಕೆ ಮಾಡ್ಲಿಕ್ಕೇನೆ ಆಗುದಿಲ್ಲ. ಇದೊಂದು ವಿಭಿನ್ನವಾದ ಇವತ್ತು ಸಮಸ್ಯೆ. ನಾನೊಂದು ಹೇಳ್ತೇನೆ, ಒಂದು ನಿಮಿಷ. ನೋಡಿ, ಇಲ್ಲಿ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡದೆ ಈ ಹಿಂದೆ ವರ್ಗಾವಣೆ ಆಗಿತ್ತು. ಅಧಿಕಾರಿಯನ್ನು ನೇಮಕ ಮಾಡದೆ ಹಿಂದೆ ವರ್ಗಾವಣೆ ಆಗ್ತದ್ದು. ಈಗ ಅಧಿಕಾರಿಯನ್ನು ನೇಮಕ ಮಾಡಿದಿರಿ, ಅವರನ್ನು ಹೋಗಿದ್ದಾರೆ. ಅವರಿಗೆ ಇಂದು ತರಬೇತಿ ಮುಗಿದು ಬಂದಾಗ ಅಲ್ಲಿ ಸ್ಥಾನ ತೋರಿಸಬಹುದು, ಅಥವಾ ಇಲ್ಲಿ ತೋರಿಸಬಹುದು, ಇನ್ನೊಂದು ಕಡೆ ಎಲ್ಲಿ ತೋರಿಸಬಹುದು, ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲಿ ತೋರಿಸಬಹುದು. ಆದ್ರಿಂದ ಅವಾಗಾದದ್ದು ಹಾಗೆಲ್ಲ ಇಲ್ಲಿರುವಂಥ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ್ದಾರೆ, ಇಲ್ಲಿ ನೇಮಕ ಮಾಡಿಲ್ಲ.
ದಿಢೀರ್ ಅಂತ ವರ್ಗಾವಣೆ ಆಗಿದೆ. ಅಂದ್ರೆ ಇಲ್ಲಿ ಅಶೋಕ್ ಅವರೇ, ತಾವು ಯೋಜನಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವಂತವ್ರು, ಮಹಾನಗರ ಪಾಲಿಕೆಯ ಜವಾಬ್ದಾರಿತ ನಾಯಕರು ಕೂಡ. ಸೊ ಇಲ್ಲಿ ಸಮಸ್ಯೆ ಇರುವಂತದ್ದು ಆಗ್ಲೇ ಪ್ರೇಮಾನಂದ ಶೆಟ್ಟಿ ಹೇಳಿದ್ರು, ಇವರಿಗೆ ಸಮಸ್ಯೆ ಆಯ್ತು, ಶಾನಾಡಿ ಹೆಗ್ಡೆ ಅವರಿಗೆ ಸಮಸ್ಯೆ ಆಯ್ತು, ಇನ್ನು ಮುಂದೆ ಬರುವಂತ ಅಧಿಕಾರಿಗಳನ್ನು ನೀವು ಇದೇ ರೀತಿ ಟ್ರೀಟ್ ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ನಿಮ್ಮ ಸರ್ಕಾರವೇ ಇದನ್ನು ಜವಾಬ್ದಾರಿ ಹೊರಬೇಕಾದಂತದ್ದು. ಮುಂದೆ ಬರುವ ಅಧಿಕಾರಿಗಳ ಪ್ರಶ್ನೆ ಬರುವುದಿಲ್ಲ. 2 ತಿಂಗಳು 3 ತಿಂಗಳು ಮಳೆಗಾಲ ಮುಗಿದು ಯಾರು ಅಧಿಕಾರಿಗಳು ಬಂದು ಯಾರಿಗೂ ತೊಂದರೆಗಳಾಗುದಿಲ್ಲ. ಈ ಹಿಂದೆ ನಾವು ನಮ್ಮ ಸಮಯ ಬಿಟ್ಟು ಮಾತನಾಡ್ತಿರೋ ಅಧಿಕಾರಿಗಳನ್ನ ಅಭದ್ರತೆಯ ಭಾವನೆಯಲ್ಲಿ ಇಡ್ತಾ ಇದ್ದೀರಿ. ಇಲ್ಲ, ಅಭದ್ರತೆ ಅಲ್ಲ, ನಮ್ಮ ಅಭದ್ರತೆ. ನಾವು ಇಲ್ಲಿ ಹೊಸದಾಗಿ ಆಯ್ಕೆಯಾದಂಥ ನಗರ ಪಾಲಿಕೆ ಸದಸ್ಯರ ವಾರ್ಡ್ ಬಗ್ಗೆ ಚಿಂತನೆ ಮಾಡಿ ನಾವು ಆಯುಕ್ತರನ್ನು ಶಾನಾಡಿ ಅವರು ಮುಂದಿನ 3 ತಿಂಗಳು ಇದ್ರೆ ಉತ್ತಮ ಅಂತ ನಮ್ಮ ಕೆಲವರು ಭಾವಿಸಿಕೊಂಡು ಬಹುತೇಕ. ಪ್ರೇಮಾನಂದ ಶೆಟ್ಟಿ ಏನ್ ಹೇಳ್ತೀರಿ? ಶಾನಾಡಿ ಅವರು ಆಗಬಹುದು ಅಥವಾ ಪ್ರಸನ್ನ ಅವರು ಆಗಬಹುದು, ತಮ್ಮದಂದ್ರೆ ವಿಪಕ್ಷದ್ದೊಂದು ಸ್ಟ್ಯಾಂಡ್ ಅಂತ ಇರುತ್ತೆ, ಇವರೇ ಆದ್ರೆ ಒಳ್ಳೇದಿತ್ತು. ನಮ್ಗೆ ಆ ರೀತಿಯ ಯಾವುದೇ ಇದಿಲ್ಲ. ಯಾಕೆ ಹೇಳಿದ್ರೆ, ಈಗ ಇವರು ಮೊದಲಿಗೆ ಮಾತಾಡುವಾಗ ಹೇಳಿದ್ರು ನಮ್ಗೆ ಮೊದಲಿನ ಶಾನಾಡಿ ಅವರು ಇದ್ರೆ ಒಳ್ಳೇದು, ಅವರಿಗೆ ಒಂದಷ್ಟು ಜನರ ಅಲ್ಲ ಒಂದು ನಿಮಿಷ ಇದ್ರೆ ಅಂತ ಅವರು 3 ತಿಂಗಳ ಮಟ್ಟಿಗೆ ಮಳೆಗಾಲ ಕಳೆದು ಹೋಗುವವರಿಗೆ ಇನ್ನೊಂದು 6 ತಿಂಗಳು ಅವರಿದ್ರೆ ಉತ್ತಮ, ನಗರ ಪಾಲಿಕೆ ಹಿತದೃಷ್ಟಿಯಿಂದ ಉತ್ತಮ ಅವರಿದ್ರೆ. ಸಾಕಷ್ಟು ಕಾರ್ಪೊರೇಟರ್ಸ್ಗಳಿಗೆ ಸಾಕಷ್ಟು ನಗರ ಪಾಲಿಕೆ ಜನಪ್ರತಿನಿಧಿಗಳ ಒಳಗೆ ಅವರ ಸಂಬಂಧ ಇದೆ, ಅವರ ಪರಿಚಯ ಇದೆ, ಅದೆಲ್ಲ ಹೇಳಿದ್ರು. ನನಗೆ ಹಿರಿಯ ನಗರ ಪಾಲಿಕೆ ಸದಸ್ಯ ಅವರ ಪರಿಚಯ ಉಂಟು, ಹೊಸದಾಗಿ ಬಂದವರಿಗೆ ಪರಿಚಯ. ನನಗೆ ಪ್ರೇಮಾನಂದ ಶೆಟ್ಟಿ ಏನ್ ಹೇಳ್ತೀರಿ? ವಿಪಕ್ಷದ ನಾಯಕರಾಗಿ ಶಾನಾಡಿ ಅವರು ಇದ್ರೆ ಒಳ್ಳೇದು, ಪ್ರಸನ್ನ ಅವರು ಇದ್ರೆ ಒಳ್ಳೇದು, ಅಥವಾ ಇನ್ನು ಯಾರೋ ಬೇರೆಯವರನ್ನು ತಂದ್ರು ಒಳ್ಳೇದು? 100ಕ್ಕೆ 100 ನಮ್ಗೆ ಶಾನಾಡಿ ಆಗ್ಬೋದು, ಪ್ರಸನ್ನ ಆಗ್ಬೋದು. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಬೆಳೆಯುತ್ತಿರುವ ನಗರ, ಇಲ್ಲಿ ಸಾಕಷ್ಟು ನಮಗೆ ಸಂಪನ್ಮೂಲ ಇದೆ. ಇವತ್ತು ಸರ್ಕಾರದಿಂದ ಬರುವಂತಹ ಅನುದಾನಗಳು ಇರ್ಬೋದು, ಬೇರೆ ಬೇರೆ ಮೂಲಗಳಿಂದ ಇಲ್ಲಿ ಆದಾಯ ಬರ್ತಾ ಇದೆ ಮಂಗಳೂರು ನಗರಕ್ಕೆ. ಇವತ್ತು ನಗರ ಪಾಲಿಕೆ ಮೊನ್ನೆ ಒಂದು ನಾವು ಇದು ಮಾಡುವಾಗ ಹೇಳ್ತೇವೆ, ನಮ್ಮ ಹತ್ರ ಕೆಲವೊಂದು ಮೂಲಗಳಿಂದ ಬರುವ ಹಣವನ್ನು ವಿನಿಯೋಗ ಮಾಡುವಂಥ ನಾವು ಪರಿಸ್ಥಿತಿಯಲ್ಲಿದ್ದೇವೆ. ಅದಕ್ಕೋಸ್ಕರ ನಮಗೆ ಇವತ್ತು ಬಹಳ ವೇಗವಾಗಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನು ಕಾರ್ಯಗತಗೊಳಿಸುವಂಥ ಒಬ್ಬ ದಕ್ಷ, ನಿಷ್ಠೆ, ಪ್ರಾಮಾಣಿಕ ಮತ್ತು ಶ್ರಮಜೀವಿ ಒಬ್ಬ ನಗರ ಪಾಲಿಕೆ ಆಯುಕ್ತ ಬೇಕು. ಅವ ಶಾನಾಡಿ ಆಗಿರ್ಬೋದು, ಅಥವಾ ಪ್ರಸನ್ನ ಆಗಿರ್ಬೋದು, ಇಲ್ಲವ XYZ ಬೇರೆ ಯಾರು ಆಗಿರ್ಬೋದು. ಆದರೆ ಒಳ್ಳೆ ಅಧಿಕಾರಿಯನ್ನು ನಮಗೆ ನಾಳೆ ಬೆಳಿಗ್ಗೆಯಿಂದಲೇ ಒಬ್ಬ ಹೊಸ ಅಧಿಕಾರಿ ಯಾರು ಆಗ್ಬೋದು, ಶಾನಾಡಿ ಆಗ್ಬೋದು, ಪ್ರಸನ್ನ ಆಗ್ಬೋದು, ಇನ್ನೊಬ್ಬ ಯಾರಾದ್ರೂ ತರ್ಬೋದು. ಇವರ 2 ಬಣದ ಮಧ್ಯೆ ಇಬ್ಬರ ಜಗಳದಲ್ಲಿ ಇನ್ನೊಬ್ಬನಿಗೆ ಯಾರಿಗಾದ್ರೂ ಅದೇ ಲಾಭ ಆಗುದಾದ್ರೂ ಆಗ್ಬೋದು. ಇನ್ನೊಬ್ಬ ಯಾರಾದ್ರೂ ಬಂದು ಒಂದು ಹೊಸ ಆಯುಕ್ತ ಅಲ್ಲಿ ಬಂದ್ರೆ. ಕೊನೆಯದಾಗಿ ಅಶೋಕ್ ಅವರು, ಈಗ ನಾಳೆಯ ದಿನ ಆಯುಕ್ತರ ನೇಮಕ ಆದ ನಂತರ ಅದು ಪ್ರಸನ್ನ ಅವರಾಗಿರ್ಬೋದು, ಶಾನಾಡಿ ಅವರಾಗಿರ್ಬೋದು, XYZ ಇನ್ನೊಬ್ರು ಯಾರ ಆಗಿರ್ಬೋದು, ಸೊ ಅವರನ್ನ ಉಳಿಲಿಕ್ಕೆ ಬಿಡ್ತೀರಾ? ನಿಮ್ಮ ಬಣ ರಾಜಕೀಯ ಬಿಡುತ್ತಾ? ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಬಿಡುತ್ತಾ? ನಾವು ಯಾರನ್ನು ಕಳಿಸಿಕೊಡುವಂತ ಕೆಲಸ ಮಾಡಿಲ್ಲ. ಆದ್ರಿಂದ ಯಾರು ಅಶೋಕ್ ಅವರು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದಲ್ಲ. ಕೇಳಿದ್ರೆ ನನ್ನ ಹತ್ರ ಕೇಳುವಾಗ ನಮ್ಮ ಪಕ್ಷದ ಬಗ್ಗೆ ಕೇಳ್ತಾ ಇದ್ದೀರಿ. ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಬಲ್ಲೆ, ಕರ್ನಾಟಕ ಸರ್ಕಾರದಿಂದ ಆದೇಶ ಪಡೆದ ಯಾವುದೇ ಒಬ್ಬ ಅಧಿಕಾರಿಯ ಜೊತೆ ನಾವು ಪ್ರೇಮಾನಂದ ಶೆಟ್ಟಿ ಹೇಳಿದಾಗೆ ದಕ್ಷ, ಪ್ರಾಮಾಣಿಕ, ನಿಷ್ಠೆ ಮತ್ತು ಶ್ರಮಜೀವಿ ಅಂತ ಒಬ್ಬ ಅಧಿಕಾರಿ ಇಲ್ಲಿ ಬರಬೇಕು. ಆ ಮೂಲಕ ಕೆಲಸ ಆಗಬೇಕು, ಮಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಅದರಲ್ಲಿ ರಾಜಕೀಯ ನಿಮ್ಮ ನೀಲಿಗಣ್ಣಿನ ಹುಡುಗರು ಅಂತೆಲ್ಲ ಯಾರಿಲ್ಲ, ಇಂಥವರೇ ಬರಬೇಕಿತ್ತು ನೋಡಿ, ಇಂಥವರು ಮಡಿಕೇರಿಯವರು ಬಂದ್ರೆ ಒಳ್ಳೇದಿತ್ತು, ಈ ರೀತಿ ಇಲ್ಲ. ಮಡಿಕೇರಿಯವರು, ಬೆಂಗಳೂರಿನವರು, ಗುಲ್ಬರ್ಗದವರು, ಬಳ್ಳಾರಿಯವರಂತ ನಾವು ಕೇಳ್ಕೊಂತ ಹೋಗ್ತಾ ಇಲ್ಲ. ಈಗ ರೈನ್ ಸೀಸನ್ ಆಗಿರೋದ್ರಿಂದ ಊರಿನವರೇ ಆದ್ರೆ ಒಳ್ಳೇದು ಅಲ್ಲ. ಈಗಿರುವಂತ ಅಧಿಕಾರಿ ಅವರಿಗೆ ಕಳೆದ ರೈನ್ ಸೀಸನ್ ಮತ್ತು ಈ ಹಿಂದೆ ಅವರ ಆಯುಕ್ತರಾಗಿ ಇಲ್ಲಿ ಜಂಟಿ ಆಯುಕ್ತರಾಗಿ ಕೆಲಸ ಮಾಡಿದ ಅನುಭವ ಇರೋದ್ರಿಂದ ಶಾನಾಡಿ ಅವರನ್ನು ಮುಂದುವರಿಸಲಿ ಅಲ್ಲ, ಮುಂದಿನ ಒಂದು 3 ತಿಂಗಳ ಮಟ್ಟಿಗೆ ಮುಂದುವರಿದ್ರೆ ಒಳ್ಳೇದಿತ್ತು ಅಂತ ಏನೋ ಅಭಿಪ್ರಾಯ ಹೊರತು ಮತ್ತು ಇಂಥವರೇ ಆಗ್ಬೇಕು ಅನ್ನೋಂಥ ಎಲ್ಲಿ ಕೂಡ. ಎಸ್ ಅಶೋಕ್ ಅವರೇ, ಧನ್ಯವಾದಗಳು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಸಿದ್ದಕ್ಕೆ. ಪ್ರೇಮಾನಂದ ಶೆಟ್ಟಿ ಧನ್ಯವಾದಗಳು. ಎಸ್, ಇದು ಇವತ್ತಿನ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಬಹುಶಃ ಆಯುಕ್ತರ ವಿಚಾರದಲ್ಲಿ ರಾಜಕೀಯ ಆಗ್ತಾ ಇಲ್ಲ ಅಂತ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಅದನ್ನು ಬಹುಶಃ ಜನಗಳಿಗೆ ಗೊತ್ತಿದೆ ಏನೆಲ್ಲ ಆಗ್ತಾ ಇದೆ ಅಂತ. ಅಶೋಕ್ ಅವರು ಒಪ್ಪಿಕೊಳ್ಳದಿದ್ರೂ ಪರವಾಗಿಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆಗದಿದ್ರೆ ಸಾಕು ಅಂತ ಜನ ಹೇಳ್ತಾ ಇರುವಂಥದ್ದು. ಸೊ ಆಯುಕ್ತರ ನೇಮಕ ಆಗಲಿ, ಮಹಾನಗರ ಪಾಲಿಕೆ 1 ವರ್ಷದ ನಂತರ ಎಲ್ಲ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಆಗಿದೆ, ಅದು ಮುಂದುವರೆಕೊಂಡು ಹೋಗಲಿ, ಅಭಿವೃದ್ಧಿ ಆಗಲಿ ಅಂತ ಎಲ್ಲರ ಕಲ್ಪನೆ ಕೂಡ. ಸೊ ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.